ಪ್ರೀತಿಯ ವಿದ್ಯಾರ್ಥಿಗಳೇ, ಮಧುರ ಕನ್ನಡ ಕಲಿಯೋಣ ಚಾನಲಿಗೆ ಸ್ವಾಗತ. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾವು ಪಾರಿವಾಳ ಪದ್ಯವನ್ನು ಅರ್ಥಸಹಿತ ಸ್ವಾರಸ್ಯವಾಗಿ ತಿಳಿದುಕೊಂಡಿದ್ದೇವೆ. ಇಂದಿನ ವಿಡಿಯೋದಲ್ಲಿ ಪಾರಿವಾಳ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿಗೆ ಕವಿ ಕಾವ್ಯ ಪರಿಚಯ. ಕವಿ ಸು ರಂ ಎಕ್ಕುಂಡಿ. ಇವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ. ಇವರ ಕಾಲ ಕ್ರಿಸ್ತಶಕ 1923ರಿಂದ 1995. ಸ್ಥಳ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು. ಇವರು ರಚಿಸಿರ್ತಕ್ಕಂತಹ ಕೃತಿಗಳನ್ನ ನೋಡೋದಾದರೆ, ಮೊದಲಿಗೆ ಕವನ ಸಂಕಲನಗಳಲ್ಲಿ ಶ್ರೀ ಆನಂದ ತೀರ್ಥರು, ಸಂತಾನ, ಹಾವಾಡಿಗರ ಹುಡುಗ, ಮತ್ಸ್ಯಗಂಧಿ, ಬಕುಳದ ಹೂಗಳು. ಕಥಾ ಸಂಕಲನ ನೆರಳು ಮತ್ತು ಕಾದಂಬರಿ ಪ್ರತಿಬಿಂಬಗಳು. ಮತ್ತು ಮಕ್ಕಳೇ, ಇವರು ಗಳಿಸಿರ್ತಕ್ಕಂಥ ಪ್ರಶಸ್ತಿಗಳನ್ನ ನೋಡೋದಾದರೆ, ಸೋವಿಯತ್ ಲ್ಯಾಂಡ್ನ ನೆಹರು ಪುರಸ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ. ಈ ಪ್ರಸ್ತುತ ಪದ್ಯ ಪಾರಿವಾಳ ಏನಿದೆಯೋ ಅದನ್ನು ಸಮಗ್ರ ಕಥನ ಕವನಗಳು ಅನ್ನುವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಈಗ ಆಮೇನ್ ಪದಗಳ ಅರ್ಥ. ಮುಸುಕು ಅಂದರೆ ಆವರಿಸು, ಸುತ್ತುವರಿ. ವ್ಯಾಮೋಹ ಅತಿಯಾದ ಪ್ರೀತಿ. ಹೊದರು ಪೊದೆ ಅಥವಾ ಪೊಟರೆ. ವಾತ್ಸಲ್ಯ ಅಕ್ಕರೆ, ಮಮತೆ. ಸಿದ್ಧಿ ಫಲಕಾರಿ, ಪ್ರಾಪ್ತವಾಗು. ಈಗ ಅಭ್ಯಾಸ. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿದ್ದವು? ಉತ್ತರ, ದಟ್ಟ ಕಾಡಿನ ಹೆಮ್ಮರದ ಪೊಟೆರೆಯಲ್ಲಿ ಮುದ್ದು ಪಾರಿವಾಳಗಳ ಜೋಡಿ ಸಂಸಾರ ಹೂಡಿದ್ದವು. ಎರಡನೇ ಪ್ರಶ್ನೆ, ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು? ಜೋಡಿ ಪಾರಿವಾಳಗಳು ಹಗಲಿರುಳು ಜೊತೆಗೂಡಿ ಬಾಳುತ್ತಿದ್ದವು. ಮೂರನೇ ಪ್ರಶ್ನೆ, ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಏನು ಮಾಡಿದವು? ಉತ್ತರ, ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಚೀತ್ಕರಿಸಿದವು. ನಾಲ್ಕನೇ ಪ್ರಶ್ನೆ, ಏನನ್ನು ತೊರೆದು ಬಾಳಬೇಕು? ಉತ್ತರ, ವ್ಯಾಮೋಹವನ್ನು ತೊರೆದು ಬಾಳಬೇಕು. ಈಗ ಆಮೇನ್ ಈ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಪಾರಿವಾಳಗಳ ಆನಂದಕ್ಕೆ ಕಾರಣವೇನು? ಉತ್ತರ, ದಟ್ಟ ಕಾಡಿನ ಹೆಮ್ಮರದ ಪೊದರಿನಲ್ಲಿ ಪಾರಿವಾಳದ ಪುಟ್ಟ ಸಂಸಾರ ವಾಸಿಸುತ್ತಿದ್ದವು. ಒಂದು ದಿನವೂ ಒಂದನ್ನೊಂದು ಅಗಲಿರದೆ ಸಂಸಾರದಲ್ಲಿ ಹಗಲಿರುಳು ಸಂತೋಷ ತುಂಬಿರುತ್ತಿತ್ತು. ಅವುಗಳ ಮೊಟ್ಟೆ ಒಡೆದು ಮರಿಗಳು ಹೊರಬಂದಾಗ ಅವುಗಳ ಮಧುರ ಸದ್ದು ಕೇಳಿ ಪಾರಿವಾಳಗಳಿಗೆ ಆನಂದವಾಯಿತು. ಎರಡನೇ ಪ್ರಶ್ನೆ ನೋಡೋಣ. ಬೇಡ ಏನು ಮಾಡಿದನು? ಉತ್ತರ, ಕಾಡಿಗೆ ಬಂದ ಬೇಡನು ಪಾರಿವಾಳಗಳನ್ನು ಹಿಡಿಯಲು ಬಲೆ ಬೀಸಿದನು. ಬೇಡನ ಬಲೆಗೆ ಪುಟ್ಟ ಮರಿಗಳು ಸಿಲುಕಿ ಚೀತ್ಕರಿಸತೊಡಗಿದವು. ಈಗ ಮಕ್ಕಳೇ, ಈ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರವನ್ನು ಬರಿಬೇಕು. ಮೊದಲನೇ ಪ್ರಶ್ನೆ, ಜೋಡಿ ಪಾರಿವಾಳಗಳ ದುಡುಕಿನ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕೇಳಿದ್ದಾರೆ. ಸೊ ನಾವು ಇಡೀ ಆ ಪಾರಿವಾಳಗಳು ಹೇಗೆ ದುಡುಕಿದವು ಆ ನಿರ್ಧಾರದ ಬಗ್ಗೆ ಬರೆಯುವ. ಮೊದಲು ಉತ್ತರ, ಜೋಡಿ ಪಾರಿವಾಳಗಳ ಆನಂದದ ಸಂಸಾರದಲ್ಲಿ ಅತಿಯಾದ ವ್ಯಾಮೋಹ, ಪ್ರೀತಿ ಮತ್ತು ವಾತ್ಸಲ್ಯವು ತುಂಬಿ ತುಳುಕುತ್ತಿತ್ತು. ಅತಿಯಾದ ವ್ಯಾಮೋಹದ ಕಾರಣ ವಿವೇಕವು ನಶಿಸಿ ಹೋಗಿತ್ತು. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಆಲೋಚನೆಗಳನ್ನು ಮಾಡುವ ಬುದ್ಧಿಶಕ್ತಿಯನ್ನು ಕಳೆದುಕೊಂಡಿತ್ತು. ಗಂಡು ಪಾರಿವಾಳವು ತನ್ನ ಪರಿವಾರವನ್ನು ಉಪಾಯದಿಂದ ಕಾಪಾಡಿ ಸಲಹುವ ಕರ್ತವ್ಯವು ಕಣ್ಮರೆಸಿ ಹೋಯಿತು. ವ್ಯಾಮೋಹವೆಂಬ ಬಲೆಗೆ ಸಿಕ್ಕು ಬಿದ್ದು ಅಪಘಾತಕ್ಕೆ ಅವುಗಳ ದುಡುಕಿನ ಸ್ವಭಾವವೇ ಕಾರಣವಾಯಿತು. ಯಾವಾಗಲೂ ತಾಳ್ಮೆಯಿಂದ ಉಪಾಯ ಹೂಡಬೇಕು. ಯಾವುದೇ ಸಮಯದಲ್ಲೂ ದುಡುಕಿನ ನಿರ್ಧಾರ ಸಲ್ಲದು. ದುಡುಕಿನ ಫಲವು ಎಲ್ಲರನ್ನೂ ಸರ್ವನಾಶ ಮಾಡುತ್ತದೆ ಎನ್ನುವುದು ಎಂದಿಗೂ ಸತ್ಯವಾದ ಮಾತು ಎಂದು ಹೇಳಬಹುದು. ಮಕ್ಕಳೇ, ಈಗ ಎರಡನೇ ಪ್ರಶ್ನೆ ನೋಡೋಣ.
ಪಾರಿವಾಳ ಪದ್ಯದ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಅಂದರೆ ಆ ಪಾರಿವಾಳ ಪದ್ಯದ ಕತೆ ಏನಿದೆಯೋ ಅದನ್ನು ನಿಮ್ಮ ಮಾತುಗಳಲ್ಲಿ, ನಿಮ್ಮ ಓನ್ ವರ್ಡ್ಸಲ್ಲಿ ಬರಿಬೇಕು. ಉತ್ತರ: ದಟ್ಟ ಕಾಡಿನ ದೊಡ್ಡ ಮರದ ಪೊದರಿನಲ್ಲಿ ಮುದ್ದು ಬಿಳಿ ಪಾರಿವಾಳಗಳು ಸಂಸಾರ ಹೂಡಿಕೊಂಡಿದ್ದವು. ಅವು ಒಂದು ದಿನವೂ ಒಂದನ್ನೊಂದು ಅಗಲಿರದೆ ಹಗಲಿರುಳು ಸಂತೋಷದಿಂದ ಬಾಳುತ್ತಿದ್ದವು. ಒಂದು ದಿನ ಪಾರಿವಾಳವು ಮೊಟ್ಟೆ ಇಟ್ಟು ಆ ಮೊಟ್ಟೆ ಒಡೆದು ಮುದ್ದು ಮರಿಗಳು ಇಂಪಾದ ಮಧುರ ಧ್ವನಿಯಿಂದ ಚಿಲಿಪಿಲಿ ಸದ್ದು ಮಾಡಿದಾಗ ಪಾರಿವಾಳಗಳ ಜೋಡಿಗೆ ಅಪಾರವಾದ ಸಂತೋಷವಾಗಿತ್ತು. ಹೀಗೆ ಆನಂದದಿಂದ ಇರಲು ಕಾಡಿಗೆ ಬಂದ ಬೇಡನು ಪಾರಿವಾಳಗಳನ್ನು ಹಿಡಿಯಲು ಬಲೆಯನ್ನು ಬೀಸುವನು. ಏನೂ ಅರಿಯದ ಮುದ್ದು ಮರಿಗಳು ಬಲೆಯಲ್ಲಿ ಸಿಕ್ಕಿಬಿದ್ದು ಚೀತ್ಕರಿಯುವುದನ್ನು ಕಂಡ ತಾಯಿ ಪಾರಿವಾಳವು ಅತಿಯಾದ ಮಮತೆಯಿಂದ ಬಲೆಗೆ ಧುಮುಕುತ್ತದೆ. ತನ್ನ ಜೊತೆಗಾತಿ ಬಲೆಗೆ ಹಾರಿದ್ದನ್ನು ಕಂಡು ಗಂಡು ಪಾರಿವಾಳವು ವ್ಯಾಮೋಹದ ವಶದಿಂದ ದುಡುಕಿ ತಾನೂ ಬಲೆಗೆ ಧುಮುಕುತ್ತದೆ. ತಾಳ್ಮೆಯನ್ನು ತೊರೆದು ದುಡುಕಿ ಇಡೀ ಸಂಸಾರವೇ ಬೇಡನ ಪಾಲಿಗೆ ಆಹಾರವಾಯಿತು. ಆದ್ದರಿಂದ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಎಂದು ಲೇಖಕರು ಹೇಳುತ್ತಾರೆ. ಈಗ ಈ ಮೇನ್ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಮೊದಲನೇದು, ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ. ಉತ್ತರ: ಈ ಮೇಲಿನ ವಾಕ್ಯವನ್ನು ಸೂರಂ ಇಕ್ಕೊಂಡಿರವರು ಬರೆದ ಪಾರಿವಾಳ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಆಕರ ಸಮಗ್ರ ಕಥನ ಕವನಗಳು. ಸಂದರ್ಭ ಸ್ವಾರಸ್ಯ: ಮರಿ ಪಾರಿವಾಳಗಳು ಬೇಡನ ಬಲೆಗೆ ಸಿಲುಕಿ ಚೀತ್ಕರಿಸತೊಡಗಿದವು. ಆ ಮುದ್ದು ಮರಿಗಳ ಸಂಕಟ ನೋಡಲಾರದೆ ತಾಯಿ ಪಾರಿವಾಳವು ಬಲೆಗೆ ಧುಮುಕಿತು. ವ್ಯಾಮೋಹದ ವಶದಿಂದ ಹೆಂಡತಿಯನ್ನು ಅಗಲಿರದ ಗಂಡು ಪಾರಿವಾಳವು ಬಿಕ್ಕಿ ಬಿಕ್ಕಿ ಅಳುತ್ತಾ ದುಡುಕಿ ಹೆಂಡತಿಯ ಬಳಿ ಬಲೆಯೊಳಗೆ ಬಂದಿತು. ಈಗ ಎರಡನೇ ಪ್ರಶ್ನೆ, ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ. ಉತ್ತರ: ಈ ಮೇಲಿನ ವಾಕ್ಯವನ್ನು ಸೂರಂ ಎಕ್ಕೊಂಡಿರವರು ಬರೆದ ಪಾರಿವಾಳ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಆಕರ ಸಮಗ್ರ ಕಥನ ಕವನಗಳು. ಸಂದರ್ಭ ಸ್ವಾರಸ್ಯ: ಒಂದು ಕ್ಷಣ ತಾಳ್ಮೆಯಿಂದ ತನ್ನ ಸಂಸಾರವನ್ನು ಕಾಪಾಡುವ ಉಪಾಯ ಹೂಡಿದ್ದರೆ ಪಾರಿವಾಳಗಳ ಸಂತಸಕ್ಕೆ ಪಾರವೇ ಇರುತ್ತಿರಲಿಲ್ಲ. ಆದರೆ ವ್ಯಾಮೋಹದ ಬಲೆಗೆ ಸಿಕ್ಕಿಬಿದ್ದ ಗಂಡು ಪಾರಿವಾಳವು ದುಡುಕಿ ತೆಗೆದುಕೊಂಡ ನಿರ್ಧಾರದಿಂದ ಗತಿಸಿದ ಫಲವೇ ಪಾರಿವಾಳದ ಪರಿವಾರದ ಸರ್ವನಾಶ ಎನ್ನುವ ಸತ್ಯವಾದ ನುಡಿ ಆಗಿದೆ ಎಂದು ಕವಿ ವ್ಯಕ್ತಪಡಿಸಿರುವುದು ಸ್ವಾರಸ್ಯವಾಗಿದೆ. ಈಗ ಭಾಷಾ ಚಟುವಟಿಕೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ, ರೂಪಕಾಲಂಕಾರವನ್ನು ನಿದರ್ಶನದ ಮೂಲಕ ವಿವರಿಸಿ ಅಂತ ಕೊಟ್ಟಿದ್ದಾರೆ. ನಿದರ್ಶನ ಅಂದರೆ ಒಂದು ಉದಾಹರಣೆ ಕೊಡ್ಕೋಬೇಕು. ಉತ್ತರ: ಉಪಮೇಯ ಉಪಮಾನಗಳು ಎರಡೂ ಒಂದೇ ಎಂದು ಭೇದವಿಲ್ಲದಂತೆ ಹೇಳುವ ಅಲಂಕಾರವನ್ನು ರೂಪಕಾಲಂಕಾರ ಎಂದು ಕರೆಯುತ್ತೇವೆ. ಅಂದರೆ ಉಪಮೇಯ ಮತ್ತು ಉಪಮಾನಗಳಲ್ಲಿ ಯಾವುದೇ ಭೇದ ಇರಕೂಡ್ದು. ಉದಾಹರಣೆ ನೋಡಿ, ಸೀತೆಯ ಮುಖಕಮಲ ಅರಳಿತು. ಸೀತೆಯ ಮುಖಕಮಲ, ಇಲ್ಲಿ ಸೀತೆಯ ಮುಖ ಮತ್ತು ಕಮಲ ಎರಡೂ ಒಂದೇ, ಯಾವುದೂ ಭೇದ ಇಲ್ಲದೆ ಅವರು ಹೇಳಿದ್ದಾರೆ. ಆದ್ದರಿಂದ ಉಪಮೇಯ ಸೀತೆಯ ಮುಖ ಆಗುತ್ತೆ, ಉಪಮಾನ ಕಮಲ. ಈಗ ಸೀತೆಯ ಮುಖ ಕಮಲ ಅರಳಿತು ಅಂದಾಗ ಸೀತೆಯ ಮುಖ ಕಮಲ ಎರಡೂ ಒಂದೇ ಆಯಿತು. ಹಾಗಾಗಿ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಯಾವ ಭೇದವಿಲ್ಲದೆ ರೂಪಿಸಿರುವುದರಿಂದ ಇದು ರೂಪಕಾಲಂಕಾರ ಆಗಿದೆ. ಸೊ ಮಕ್ಕಳೇ, ಸೀತೆಯ ಮುಖ ಕಮಲ ಅಂದಾಗ ಏನಾಯಿತು? ಸೀತೆಯ ಮುಖ ಕಮಲದಂತೆ ಅಂತ ಇಲ್ಲ, ಸೀತೆಯ ಮುಖವೇ ಕಮಲ, ಎರಡೂ ಒಂದೇ. ಆದ್ದರಿಂದ ಇದು ರೂಪಕಾಲಂಕಾರ ಅಂತ ಅನ್ನಿಸ್ಕೊಂಡಿದೆ. ಮಕ್ಕಳೇ, ಈಗ ನಾವು ಎರಡನೇ ಪ್ರಶ್ನೆ ನೋಡೋಣ. ಸಾವಿತ್ರಿಯ ಮುಖ ಕಮಲ ಅರಳಿತು. ಇಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಸಮನ್ವಯಿಸಿರಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಉಪಮೇಯ ಯಾವುದಾಗುತ್ತೆ? ಸಾವಿತ್ರಿಯ ಮುಖ. ಉಪಮಾನ ಕಮಲ. ಎರಡೂ ಒಂದೇ ಆಗಿರೋದ್ರಿಂದ ಉಪಮೇಯ ಮತ್ತು ಉಪಮಾನ, ಸಾವಿತ್ರಿಯ ಮುಖ ಮತ್ತು ಕಮಲ ಎರಡೂ ಒಂದೇ.
ಯಾವುದಾದ್ರೂ ಭೇದ ಉಂಟಾ? ಇಲ್ಲ. ಹಾಗಾಗಿ ಇದು ಅಲಂಕಾರ ಯಾವುದಾಗುತ್ತೆ? ರೂಪಕ ಅಲಂಕಾರ ಆಗುತ್ತೆ. ಇದು ನಾವು ಹೇಗೆ ಸಮನ್ವಯಿಸ್ಬೋದು? ಉಪಮೇಯವಾದ ಸಾವಿತ್ರಿಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಅಭೇದವಾಗಿ, ಅಭೇದ ಅಂದರೆ ಯಾವುದೇ ಭೇದವಿಲ್ಲದೆ ರೂಪಿಸಿರುವುದರಿಂದ ಇದು ರೂಪಕಾಲಂಕಾರ ಆಗಿದೆ. ಈಗ ಮುಂದಿನದ್ದು ಪಾರಿವಾಳ ಪದ್ಯದಲ್ಲಿರುವ ಅಂತ್ಯಪ್ರಾಸ ಪದಗಳನ್ನು ಪಟ್ಟಿ ಮಾಡಿ. ಸೊ ಮಕ್ಕಳೇ, ಪ್ರಾಸಪದ ಅಂದರೆ ಏನು ಹೇಳಿದ್ದೇನೆ? ಪ್ರಾಸಪದ ಅಂದರೆ ವ್ಯಂಜನಾಕ್ಷರಗಳು, ಯಾವುದೇ ವ್ಯಂಜನಾಕ್ಷರಗಳು ಪುನರಾವರ್ತನೆಗೊಂಡಾಗ ಅದೇ ನಿರ್ದಿಷ್ಟ ಸ್ಥಳದಲ್ಲಿ ಮತ್ತೆ ಬಂದಾಗ ನಾವು ಅದನ್ನು ಪ್ರಾಸಪದ ಅಂತ ಹೇಳ್ತೇವೆ. ಮತ್ತು ಅದು ಸಾಲುಗಳಲ್ಲಿ ಕೊನೆಯದಲ್ಲಿ ಬಂದಾಗ ಅದೇನಾಗುತ್ತೆ? ಅಂತ್ಯಪ್ರಾಸಪದ ಅಂತ ಹೇಳ್ತೇವೆ. ಸೊ ಹಾಗಾಗಿ ಇಲ್ಲಿ ಯಾವ್ಯಾವ ಪ್ರಾಸಪದಗಳನ್ನ ನಾವು ಕಂಡುಬರುತ್ತದೆ ಅಂದರೆ ಹೂಡಿ, ಜೋಡಿ, ಒಂದನ್ನೊಂದು ಬಂದು, ಕೇಳಿ, ಬಾಳಿ, ಸೆರೆಗೆ, ಹೊರೆಗೆ, ಹಕ್ಕಿ, ಬಿಕ್ಕಿ. ಸೊ ಮಕ್ಕಳೇ, ಇಲ್ಲಿಗೆ ಪಾರಿವಾಳ ಪದ್ಯದ ಪ್ರಶ್ನೋತ್ತರಗಳು ಮುಕ್ತಾಯವಾಯಿತು. ನಮಸ್ಕಾರ.